ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸರಿಸಮಾನರು. ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ನಾನು ಸುಮ್ಮನಿರುವುದಿಲ್ಲ. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ನೂತನ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ್ ಸೂಚನೆ ನೀಡಿದ್ದಾರೆ. ಸೆಪ್ಟೆಂಬರ್ 28ರಂದು ನಡೆಯುವ ಈದ್ ಮಿಲಾದ್ ಕಾರ್ಯಕ್ರಮ ಅಂಗವಾಗಿ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ನಗರ ಠಾಣಾ ಎಸ್ಐ ರಾಮಕೃಷ್ಣ, ಅಪರಾಧ ವಿಭಾಗದ ಎಸ್ಐ ಕಲೈಮಾರ್, ಟ್ರಾಫಿಕ್ ಎಸ್ಐ ಸತೀಶ್ ಉಪಸ್ಥಿತರಿದ್ದರು. ಎರಡನೇದು ಅಲ್ಲಿ ಬಂದು ರೀಚ್ ಆದಮೇಲೆ ಟೋಟಲ್ ಗ್ಯಾದರಿಂಗ್ ಎಷ್ಟಾಗುತ್ತೆ? ಮಸೀದಿ ಅಂದರೆ ನಮ್ಮ ಮಸೀದಿ ಕಾಂಪೌಂಡ್ ಒಳಗೇನೆ ಇರೋದು, ಹೊರಗೇನು ಬರೋದಿಲ್ಲ. ಎಲ್ಲ ಅಲ್ಲಿ ಹೊರಗಡೆ ನಮ್ಮ ಈಗ ಮೊನ್ನೆ ಪ್ರೋಗ್ರಾಮ್ ಎಲ್ಲ ಆಯ್ತಲ್ಲ, ಹೊರಗಡೆ ಮಾರ್ಗಕ್ಕೆ ಯಾರು ಬರಲ್ಲ, ಟ್ರಾಫಿಕ್ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಒಳಗಡೆ ಬಂದಾದ್ಮೇಲೆ ಈಗ ಹಿಂದ್ಗಡೆ ಮಕ್ಕಳು ಕರ್ಕೊಂಡು ಬರೋದು ಅವರು ಇವರೆಲ್ಲ ಇರ್ತಾರೆ. ದಯವಿಟ್ಟು ವೆಹಿಕಲ್ಗಳು ಒಂದು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ, ಏಕೆಂದರೆ ಅವ್ರು ರೋಡ್ ಸೈಡಲ್ಲಿ ನಿಲ್ಲಿಸೋದು ಅಥವಾ ಯಾವುದೋ ಒಂದು ಪಂಚಾಯತ್ ಒಂದು ಇನ್ನೊಂದಾಯಿತು, ಮತ್ತು ಅದೇ ಒಂದು ಕಲರ್ ಗೊತ್ತಿದೆ ಬಂಡವಾಳ ನನಗಿಂತ ಚೆನ್ನಾಗಿ ನೀತಿ ಗೊತ್ತಿದೆ. ಸೊ ಹಾಗಾಗಿ ಅದಾಗದು ಬೇಡ ಅಂತೀವಿ. ವಾಪಸ್ ಪ್ರೋಗ್ರಾಮ್ ಆದಮೇಲೆ ನಮಗೆ ಆದಮೇಲೆ ಮತ್ತೆ ಹೋಟೆಲ್ ಅದೇ ಪಾರ್ಟಿಗೆ ಬರ್ತಾ ಇದ್ದಾರೆ. ರೀಚ್ ಆದಮೇಲೆ ಎಲ್ಲರೂ ಸೇರಿ ಅದಾದಮೇಲೆ ಬೇರೆ ಈ ದಪ್ಪು ಹೋಗುವ